ನಮಸ್ತೆ ಎಲ್ರಿಗೂ. 40 ಇಯರ್ಸ್ ಆಯಿತು ನನಗೆ. ಆದರೆ ನನ್ನ ಸ್ಕಿನ್ ನೋಡಿದವ್ರು ಕೇಳ್ತಾರೆ, ಮೇಡಮ್ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ತುಂಬ ಕ್ಲೀನ್ ಇದೆ, ಗ್ಲೋಯಿಂಗ್ ಇದೆ ಮತ್ತು ಯೂತ್ಫುಲ್ ಆಗಿದೆ, ನಿಮ್ಗೆ ಅಷ್ಟು ಏಜ್ ಆಗಿದೆ ಅಂತ ಗೊತ್ತಾಗಲ್ಲ ಅಂತಂದ್ಬಿಟ್ಟು. ನನ್ನ ಸೀಕ್ರೆಟ್ ಏನು ಅಂತಂದರೆ ಅದು ತುಂಬ ಸಿಂಪಲ್ ಆಗಿರುವಂಥ ಸ್ಕಿನ್ ಕೇರ್ ರುಟೀನ್ಸ್. ಇದು ಮೂರನ್ನಷ್ಟೇ ನಾನು ಫಾಲೋ ಮಾಡುವಂಥದ್ದು, ಹಚ್ಕೊಳ್ಳುವಂಥದ್ದು. ತುಂಬ ಕಾಸ್ಟ್ಲಿ ಇರುವಂಥ ಕ್ರೀಮನ್ನಾಗಲಿ ಅಥವಾ ಕಾಸ್ಟ್ಲಿ ರುಟೀನ್ ಆಗಲಿ, ಕಷ್ಟಪಟ್ಟು ಮಾಡುವಂಥ ರುಟೀನ್ ಆಗಲಿ ಯಾವುದು ನಾನು ಮಾಡಲ್ಲ. ಅದರಲ್ಲಿ ಮೊದಲನೆಯದು ಈ ಮಿನಿಮಲಿಸ್ಟ್ ಅವ್ರದ್ದು ಕ್ಲೆನ್ಸರ್. ದಿನಕ್ಕೆ 2 ಸರಿ ಇದೇ ಕ್ಲೆನ್ಸರನ್ನು ಉಪಯೋಗ ಮಾಡಿಕೊಂಡು ಮುಖವನ್ನು ತೊಳಿತೀನಿ. ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ. ನಿಮಗೆ ಕ್ಲೆನ್ಸರಲ್ಲಿ ನೀವು ಯಾಕೆ ಮುಖ ತೊಳಿಬೇಕು ಅಂತಂದರೆ ನಮ್ಗೆ ಗೊತ್ತಾಗಲ್ಲ, ನಾವು ಮನೆಯಲ್ಲಿರಲಿ ಹೊರಗಡೆ ಇರಲಿ ತುಂಬ ಧೂಳಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ಲಿರುವಂಥ ಪೊಲ್ಯೂಷನ್ ಇರ್ಬೋದು, ಕೆಮಿಕಲ್ ಅಂಶ ಇರ್ಬೋದು, ನಮ್ಮ ಮುಖಕ್ಕೆ ಬರುತ್ತೆ. ಮುಖದ ಮೇಲೆ ಕೂತ್ಕೊಂಡಾಗ ಆಟೋಮೆಟಿಕ್ಕಾಗಿ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ರಫ್ ಆಗ್ಬೋದು ಅಥವಾ ಡೆಡ್ ಸ್ಕಿನ್ ರಿಮೂವ್ ಆಗದೇ ಇದ್ದಾಗ ಸ್ಕಿನ್ ತುಂಬ ರಫ್ ಆಗಿ, ಡಲ್ ಆಗಿ, ಪೇಲ್ ಆಗಿ ಕಾಣಿಸುತ್ತೆ. ನೀವು ಯಾವುದೇ ಮೈಲ್ಡ್ ಆಗಿರುವಂಥ ಕ್ಲೆನ್ಸರನ್ನು ಉಪಯೋಗ ಮಾಡಿಕೊಂಡು ಮುಖವನ್ನು ತೊಳೆದಾಗ ನಮ್ಮ ಸ್ಕಿನ್ನನ್ನು, ಮುಖವನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಪೊಲ್ಯೂಷನ್ ಅಥವಾ ಏನೇ ಡರ್ಟ್ ಇದ್ದರೂ ಅದನ್ನ ಡೀಪಾಗಿ ಕ್ಲೀನ್ ಮಾಡೋದ್ರ ಮೂಲಕ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಫ್ರೆಶ್ ಆಗಿಡುತ್ತೆ. ಆಯಿಲ್ ಅಂಶ ಇರ್ಬೋದು, ಎಕ್ಸಸ್ ಜಿಡ್ಡಿನ ಅಂಶ ಇರ್ಬೋದು, ಎಲ್ಲದನ್ನು ಕ್ಲಿಯರ್ ಮಾಡುತ್ತೆ. ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೆ ಅಂಥ ಕ್ಲೆನ್ಸರಿಂದ ಮುಖವನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಎಸ್ಪೆಷಲಿ 30 ವರ್ಷ ಆದ ನಂತರ ನಾವು ಸ್ಕಿನ್ ಕೇರ್ ತುಂಬ ಚೆನ್ನಾಗಿ ಮಾಡಬೇಕು. ಆಗ ನಮ್ಮ ಸ್ಕಿನ್ ಯೂತ್ಫುಲ್ಲಾಗಿ ಉಳಿಯುತ್ತೆ. ಯೂಶ್ವಲ್ ಆಗಿ ನೋಡಿ, ಮಿನಿಮಲಿಸ್ಟ್ ಅವ್ರದ್ದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಆಗುತ್ತೆ. ನಾನು ಒಂದು 3 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೆ, ನನಗೆ ಅದ್ಭುತ ಪ್ರಯೋಜನ ಸಿಕ್ಕಿದೆ. ಇದೇ ಥರ ಇನ್ನೊಂದು ಬೆಸ್ಟ್ ಬ್ರ್ಯಾಂಡ್ ಯಾವುದು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಸೆಟಫಿಲ್ ಅವ್ರದ್ದು. ನಿಮ್ಗೆ ಇದನ್ನ ಬೈ ಮಾಡುವ ಲಿಂಕ್ ಬೇಕು ಅಂತಂದರೆ ಮಿನಿಮಲಿಸ್ಟ್ ಮತ್ತು ಸೆಟಫಿಲ್ ಅವ್ರದ್ದು ಕ್ಲೆನ್ಸರ್ ಇದನ್ನ ನಾನು ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೇನೆ. ಡೈರೆಕ್ಟಾಗಿ ಆನ್ಲೈನಲ್ಲಿ ಜೆನ್ಯೂನ್ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಕೆಲವೊಂದು ಸರಿ ಕೆಲವು ಸೈಟ್ಗಳಲ್ಲಿ ನಿಮಗೆ ಫೇಕ್ ಪ್ರಾಡಕ್ಟ್ಗಳು ಸಿಗುತ್ತೆ. ನಾನು ನೈಕಾದಿಂದ ಆಲ್ಮೋಸ್ಟ್ ಟ್ಯಾಗ್ ಮಾಡ್ತೇನೆ, ಅದರಲ್ಲಿ ನಿಮಗೆ ಜೆನ್ಯೂನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಸಿಗುತ್ತೆ. ಅಥವಾ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು. ಆನ್ಲೈನಲ್ಲಾದರೆ ನಿಮಗೆ ಸ್ವಲ್ಪ ಆಫರ್ಗೆ ಸಿಗುತ್ತೆ. ಆಯಿತಾ? ಮುಖವನ್ನು 2 ಸರಿ ಕ್ಲೀನಾಗಿ ತೊಳ್ಕೊಂಡಾದ ನಂತರ ಮುಖ ಕ್ಲೀನ್ ಆಗುತ್ತೆ. ಕೆಲವೊಂದು ಸರಿ ಮುಖ ಕ್ಲೀನ್ ಆದರೂ ಕೂಡ ಕೆಲವರಿಗೆ ಆ ಆಯಿಲ್ ಅಂಶ ಇರಬೇಕು ನಮ್ಮ ಮುಖದಲ್ಲಿ, ಆವಾಗ ಕ್ಲೀನಾಗಿ ಹೆಲ್ದಿಯಾಗಿರುತ್ತೆ. ಕೆಲವೊಂದು ಸರಿ ಆ ಆಯಿಲ್ ಅಂಶ ಎಲ್ಲ ಮುಖ ತೊಳೆದಾಗ ಕಂಪ್ಲೀಟಾಗಿ ಹೊರಟೋಗುತ್ತೆ. ಅದಾದ ನಂತರ ನಾವು ಏನು ಮಾಡಬೇಕು ಅಂತಂದರೆ, ತಪ್ಪದೇ ನಿಮಗೆ ಎಸ್ಪೆಷಲಿ ನೀವು ಎಷ್ಟೇ ಏಜ್ ಆಗಿರಲಿ, ಒಂದು 16 ವರ್ಷ ಆದ ನಂತರ ಕಂಪಲ್ಸರಿಯಾಗಿ ಮಾಯಿಶ್ಚರೈಸರನ್ನು ಉಪಯೋಗ ಮಾಡಲೇಬೇಕು. ಅದರಲ್ಲೂ ಎಸ್ಪೆಷಲಿ 25 ವರ್ಷ ಆದ ನಂತರ ನೀವು ಕಂಪಲ್ಸರಿಯಾಗಿ ತಪ್ಪದೇ ಮಾಯಿಶ್ಚರೈಸರನ್ನು ಉಪಯೋಗ ಮಾಡಲೇಬೇಕು, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು. ನಾನು ದಿನಕ್ಕೆ 2 ಸರಿ ಇದನ್ನ ಅಪ್ಲೈ ಮಾಡ್ತೀನಿ. ಬೆಳಗ್ಗೆ ಮುಖ ತೊಳೆದಾದ ನಂತರ, ಸಾಯಂಕಾಲ ಮುಖ ತೊಳೆದಾದ ನಂತರ. ಇದನ್ನ ಅಪ್ಲೈ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ಮುಖ ತೊಳೆದಾದ ನಂತರ ಮುಖವನ್ನು ಒರೆಸ್ಕೊತೀರಲ್ವ, ಅದಾದ ನಂತರ ಮುಖ ಸ್ವಲ್ಪ ಒದ್ದೆ ಇರುತ್ತಲ್ವ, ಅಂಥ ಟೈಮಲ್ಲಿ ಮಾಯಿಶ್ಚರೈಸರನ್ನು ಸ್ವಲ್ಪ ನಿಮ್ಮ ಮುಖಕ್ಕೆ ಹಚ್ಚಿ ಕ್ಲೀನಾಗಿ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಮಸಾಜ್ ಮಾಡಬೇಕು, ಜೆಂಟಲಾಗಿ ಬೆರಳಿನ ತುದಿಯಿಂದ ಸರ್ಕ್ಯುಲರ್ ಮೋಷನ್. ಯಾಕಂತಂದರೆ ಯಾವಾಗಲೂ ಮಾಯಿಶ್ಚರೈಸರ್ ಇದೆಯಲ್ವ, ನಮ್ಮ ಸ್ಕಿನ್ನಲ್ಲಿರುವಂಥ ಎಣ್ಣೆ ಅಂಶ ಅಥವಾ ಸ್ಕಿನ್ಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಡುತ್ತೆ. ಸ್ಕಿನ್ ಹೈಡ್ರೇಟ್ ಆಗಿ ಇರೋ ಥರ ನೋಡುತ್ತೆ. ಸ್ಕಿನ್ನಲ್ಲಿ ನೀರಿನ ಅಂಶ, ಎಣ್ಣೆ ಅಂಶ ಬ್ಯಾಲೆನ್ಸ್ಡ್ ಆಗಿಲ್ಲದಿದ್ದರೆ ನಿಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆಗೋದ್ರಿಂದ ಸ್ಕಿನ್ ಸುಕ್ಕು ಬೀಳುತ್ತೆ. ಮಾಯಿಶ್ಚರೈಸರ್ ನೀವು ಅಪ್ಲೈ ಮಾಡಿಲ್ಲದಿದ್ದರೆ ಪೊಲ್ಯೂಷನಿಗೆ ನಿಮ್ಮ ಸ್ಕಿನ್ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಕಿನ್ ಗ್ಲೋ ಇರಬೇಕು, ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಮುಖ ಅಂದರೆ ಸ್ಕಿನ್ ಮುಟ್ಟಿದ್ರೆ ಈ ಥರ ಸಾಫ್ಟಾಗಿರಬೇಕು ಅಂತಂದರೆ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಮುಖ ಸಾಫ್ಟ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಈವನ್ ಟೋನ್ ಬರುತ್ತೆ, ಪೊಲ್ಯೂಷನಿಂದ ರಕ್ಷಣೆ ಮಾಡುತ್ತೆ. ಹಾಗೆಯೇ ಜಾಸ್ತಿ ಅಂತಂದರೆ ಹೈಡ್ರೇಟ್ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್ ಸೈನ್ಸನ್ನು ಕಡಿಮೆ ಮಾಡುತ್ತೆ. ಒಂದು ರಿಸರ್ಚಲ್ಲಿ ನಾನು ನೋಡಿದೆ, 1 ವಾರ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದನ್ನ ತಪ್ಪಿಸಿದರೆ ಸ್ಕಿನ್ಗೆ 2 ವರ್ಷ ಜಾಸ್ತಿ ಏಜ್ ಆದಾಗ ಕಾಣುತ್ತೆ ಅಂತೆ. ಅದು ಖಂಡಿತವಾಗ್ಲೂ ಸತ್ಯ. ನಾನು 1 ವಾರ ಬಿಟ್ಬಿಟ್ರೆ ಮಾಯಿಶ್ಚರೈಸರ್ ಅಥವಾ ಈ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಚ್ಚೋದು ಬಿಟ್ಬಿಟ್ರೆ ಮುಖ ಒಂಥರ ಡಲ್ಲಾಗಿ ಪೇಲ್ ಆದಂಗೆ ಅನಿಸುತ್ತೆ. ಯಾಕಂತಂದರೆ ಈಗ ಪೊಲ್ಯೂಷನ್ ಆ ಥರ ಇದೆ, ಎನ್ವಿರಾನ್ಮೆಂಟ್ ಆ ಥರ ಇದೆ. ಹೊರಗಡೆ ಹೋದಾಗ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಅಥವಾ ಬಿಸಿಲಿಗೆ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಬ್ಯೂಟಿಫುಲ್ಲಾಗಿ ಉಳಿಬೇಕು ಅಂತಂದರೆ ತಪ್ಪದೇ ಪ್ರತಿದಿನ ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಇದು ಮೇಕಪ್ ಕ್ರೀಮ್ ಅಲ್ಲ. ಮೇಡಮ್ ಎಷ್ಟೊಂದು ಕ್ರೀಮ್ಗಳನ್ನು ಹಚ್ಚೋದು ಅಂತ ನೀವು ತುಂಬ ಸರಿ ಕೇಳ್ತಾ ಇರ್ತೀರ. ಒಂದು ನಾವು ತಿಳ್ಕೊಬೇಕೇನು ಅಂತಂದರೆ, ಈಗ ನಾನು ತೋರಿಸ್ತಾ ಇರುವಂಥ ಈ 3 ಕ್ರೀಮ್ಗಳೇನಿದೆ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಏನಿದೆ, ಇದು ಬೇಸಿಕ್ಸ್. ಹೊಟ್ಟೆಗೆ ನಾವು ಊಟವನ್ನು ಹೇಗೆ ತಗೊತೀವೋ ಅದೇ ಥರ ಸ್ಕಿನ್ಗೆ ಬೇಕಾಗಿರುವಂತಹ ಬೇಸಿಕ್ಸ್. ಇದು ಮೇಕಪ್ ಕ್ರೀಮ್ಗಳಲ್ಲ, ಇದು ಸ್ಕಿನ್ ಕೇರ್ ಕ್ರೀಮ್ಸ್. ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಡಲಿಕ್ಕೆ ಬೇಕಾಗಿರುವಂಥ ಅಂಶಗಳು. ಹಾಗಾದರೆ ಹಿಂದಿನವರು ಏನು ಮಾಡ್ತಾಯಿದ್ರು ಅಂತ ನೀವು ಕೇಳ್ಬೋದು. ಹಿಂದಿನವರು ಆಯಿಲ್ಗಳನ್ನು ಅಪ್ಲೈ ಮಾಡ್ತಾಯಿದ್ರು, ಅಥವಾ ಅರಿಶಿನ, ಅದರ ಪೇಸ್ಟು, ಚಂದನ್ ಇದನ್ನೆಲ್ಲ ಅಪ್ಲೈ ಮಾಡ್ತಿದ್ರು. ಅದರಲ್ಲಿ ಇವಾಗಿನ ಎಲ್ಲ ಅಂಶಗಳು ಸಿಗ್ತಾಯಿತ್ತು. ನಾವು ಇವಾಗ ಅದೆಲ್ಲದನ್ನು ಯಾರೂ ಅಪ್ಲೈ ಮಾಡಲ್ಲ.
ಅದು ಒರಿಜಿನಲ್ ನಮಗೆ ಸಿಗೋದೂ ಇಲ್ಲ. ಸೊ ಆದ್ದರಿಂದ ಈ ಬೇಸಿಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಏನಿದೆ ಇದು ನೆಸೆಸಿಟಿ ಇರೋದಕ್ಕೆ ನಾವು ಪ್ರತಿದಿನ ಅಪ್ಲೈ ಮಾಡಬೇಕು. ಇದು ಮೇಕಪ್ ಬೇಸ್ಡ್ ಅಲ್ಲ. ಮೇಕಪ್ ಬೇಸ್ಡ್ ಕ್ರೀಮ್ ಅಂತಂದರೆ ನಿಮಗೆ ಫೌಂಡೇಶನ್, ಕಾನ್ಸಿಲರ್ ಅದೆಲ್ಲ ಬೇರೆ ಬರುತ್ತೆ. ಅದು ಸ್ಕಿನ್ಗೆ ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುವಂಥದ್ದು. ಒಂದ್ಸರಿ ಮುಖಕ್ಕೆ ಹಚ್ಚಿ ತೊಳೆದ್ಬಿಟ್ರೆ ಆಮೇಲೆ ಹೋಗುತ್ತೆ. ಅದು ಈ ಕ್ರೀಮ್ಗಳನ್ನು ಹಚ್ಚಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿ ಇರುತ್ತೆ. ಅಂದರೆ ನೀವು ಮೇಕಪ್ ಹಚ್ಚದಿದ್ರೂ ಕೂಡ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರುತ್ತೆ. ಕೆಲವೊಂದು ಸರಿ ನೋಡಿ, ಕೆಲವರ ಮುಖ ಎಷ್ಟು ಕ್ಲೀನಾಗಿ ನೀಟಾಗಿರುತ್ತೆ ಅಂತಂದರೆ ಅವ್ರು ಏನು ಮೇಕಪ್ ಮಾಡಿರಲ್ಲ, ನ್ಯಾಚುರಲ್ ಆಗಿ ಅವರ ಸ್ಕಿನ್ ಹೆಲ್ದಿ ಆಗಿರುತ್ತೆ. ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಈವನ್ ಟೋನ್ಡ್ ಆಗಿ ಬ್ಯೂಟಿಫುಲ್ ಇದ್ದಾಗ ನೀವು ಹೊರಗಡೆ ಹೋಗುವಾಗ ಜಸ್ಟ್ ಒಂದು ಸ್ಕಿನ್ ಟಿಂಟು, ಒಂದು ಲಿಪ್ಸ್ಟಿಕ್ಕೋ ಅಥವಾ ಲಿಪ್ ಬಾಮು ಅಥವಾ ಐಲೈನರ್ ಹಚ್ಚಿದ್ರೆ ಸಾಕು, ನೀವು ಬ್ಯೂಟಿಫುಲ್ ಆಗಿ ಕಾಣ್ತೀರ. ಓವರ್ ಮೇಕಪ್ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾವಾಗ ಓವರಾಗಿ ಮೇಕಪ್ ಮಾಡ್ಕೋಬೇಕು ಅಂತಂದರೆ ಸ್ಕಿನ್ ತುಂಬ ಅನ್ಈವನ್ ಇರಬೇಕು, ತುಂಬ ಫಾಲ್ಟ್ಸ್ ಇರಬೇಕು ಸ್ಕಿನ್ನಲ್ಲಿ. ಆಗ ನಮಗೆ ಜಾಸ್ತಿ ಅದೆಲ್ಲದನ್ನು ಮುಚ್ಚೋದಕ್ಕೆ ಜಾಸ್ತಿ ಮೇಕಪ್ ಬೇಕಾಗುತ್ತೆ. ಸ್ಕಿನ್ ಹೆಲ್ದಿಯಾಗಿದ್ದಾಗ ನಿಮಗೆ ಜಾಸ್ತಿ ಮೇಕಪ್ ಬೇಕಾಗಿರಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಳಿ ನೀವು. ಯಾವಾಗಲೂ ಅಷ್ಟೇ, ನಾನು ಈವನ್ ವ್ಲಾಗ್ಸ್ ಮಾಡಬೇಕಿದ್ರು ಕೂಡ ಅಷ್ಟೇ, ನಾನು ಮಾಯ್ಶ್ಚರೈಸರ್ ಮತ್ತು ಒಂದು ಸ್ಕಿನ್ ಟಿಂಟ್ ಅಥವಾ BB ಅಥವಾ CC ಕ್ರೀಮ್ ಹೊಂದಿದ್ದು ಅದನ್ನ ಹಚ್ಚಿ, ನಾನು ಜಸ್ಟ್ ಒಂದು ಲಿಪ್ಸ್ಟಿಕ್ ಮತ್ತು ಐಲೈನರ್ ಹಚ್ಚಿ ಮೇಕಪ್ ಹಚ್ಚಿ ನಾನು ವ್ಲಾಗ್ ಮಾಡ್ತೀನಿ. ನಾನು ಯಾವತ್ತೂ ಫುಲ್ ಫ್ಲೆಜ್ಡ್ ಆಗಿ ಮೇಕಪ್ ಮಾಡಲ್ಲ. ಓವರ್ ಮೇಕಪ್ ನಾನು ಇಲ್ಲಿ ತನಕ ಯಾವತ್ತೂ ಮಾಡಿಲ್ಲ ನಾನು ವ್ಲಾಗ್ಸ್ ಮಾಡುವಾಗ. ಅಷ್ಟೇ ಸಿಂಪಲ್. ಸೊ ಮಾಯ್ಶ್ಚರೈಸರ್ ಆಯಿತು, ಇದನ್ನ 2 ಸರಿನೂ ಹಚ್ಚಬೇಕು. ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ಸನ್ಸ್ಕ್ರೀನ್ ಲೋಷನ್. ಇದು ಕಂಪಲ್ಸರಿ, ಇದು ಪ್ರತಿಯೊಬ್ಬರಿಗೂ ಕಂಪಲ್ಸರಿ. ನೀವು ಮುಖ ತೊಳೆಯಿರಿ, ಮಾಯ್ಶ್ಚರೈಸರ್ ಹಚ್ಚಿ. ಇದೇನಾದರೂ ನೀವು ಡೇ ಟೈಮಲ್ಲಿ ಹಚ್ಚೋದು ಮರೆತಿದ್ದೀರ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಹೊರಗಡೆ ಬಿಸಿಲಿಗೆ ಹೋಗುವಾಗ UV ರೇಸಿಂದ ಸ್ಕಿನ್ನಲ್ಲಿ ಸನ್ಟನ್ ಆಗುತ್ತೆ, ಪಿಗ್ಮೆಂಟೇಷನ್ ಬರುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಜಾಸ್ತಿ ಬೆವರುತ್ತೆ, ರ್ಯಾಷಸ್ ಬೀಳುತ್ತೆ, ಟೋಟಲಾಗಿ ಸ್ಕಿನ್ ನಿಮ್ಮದು ಸ್ಪಾಯ್ಲ್ ಆಗ್ಬೋದು. ಅದರಿಂದ ಮನೆಯಲ್ಲಿರಿ ಹೊರಗಡೆ ಇರಿ, ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ. ಇದು ಡಿಪೆಂಡ್ ಆಗುತ್ತೆ. ನೀವು ಮನೆ ಒಳಗಡೆ ಇದ್ದಾಗ ಯಾಕೆ ಹಚ್ಕೋಬೇಕು ಅಂತ ಕೇಳ್ತೀರಾ. ತುಂಬ ಸರಿ ಏನಾಗುತ್ತೆ, ನಾವು ಅಡುಗೆ ಮನೆಗೆ ಹೋಗೋಕೆ ಅಡುಗೆ ಮಾಡ್ತೀವಿ, ಅಲ್ಲಿ ಬರುವಂಥ ಬಿಸಿ ಅಥವಾ ಹೊಗೆ ಇರ್ಬೋದು, ಅದು ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಹಾಗೆಯೇ ನಾವು ನೋಡುವಂಥ ಮೊಬೈಲು, ಲ್ಯಾಪ್ಟಾಪ್ ಅದರಿಂದ ಬರುವಂಥ ಬ್ಲೂ ರೇಸ್ ಕೂಡ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಆದ್ದರಿಂದ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು ಮನೆ ಒಳಗಡೆ ಇದ್ದರು. ಆದರೆ ಅದರದ್ದು SPF ಅಂಶ ಇದೆಯಲ್ವ, ಅದು 25-30 ಇದ್ದರೆ ಸಾಕು. ಬಟ್ ನೀವು ಹೊರಗಡೆ ಹೋಗ್ತೀರಾ ಜಾಸ್ತಿ ಬಿಸಿಲಿರೋ ಕಡೆ ಅಂತ ಅಂದರೆ ಯಾವಾಗಲೂ ಚೆಕ್ ಮಾಡಿ, ಇದರಲ್ಲಿ ಬರೆದಿರ್ತಾರೆ SPF 50 ಅಂತ, ಅಥವಾ 50, 3++, 4+ ಎಲ್ಲ ಬರುತ್ತೆ, ಅಂಥದನ್ನು ಉಪಯೋಗ ಮಾಡಬೇಕು. ಜಾಸ್ತಿ ಬಿಸಿಲಿರೋ ಕಡೆ, ಸ್ವಲ್ಪ ಲೈಟಾಗಿ ಬಿಸಿಲಿರೋ ಕಡೆ ಮನೆಯಲ್ಲಿದ್ದಾಗ ಅಂತಂದರೆ ನೀವು SPF 25 ಉಪಯೋಗ ಮಾಡ್ಬೋದು. ಅದಕ್ಕಿಂತ ಕಮ್ಮಿ ಕೂಡ ಉಪಯೋಗ ಮಾಡ್ಬೋದು. ಕೆಲವೊಂದು ಸರಿ ಏನಾಗುತ್ತೆ, ನಿಮಗೆ ಮಾಯ್ಶ್ಚರೈಸರಲ್ಲೇ ಈ ಡೇ ಕ್ರೀಮ್ಗಳು ಅಂತ ಬರುತ್ತಲ್ವ, ಅದರಲ್ಲಿ ಮಾಯ್ಶ್ಚರೈಸಿಂಗ್ ಅಂಶ ಮತ್ತು ಸನ್ಸ್ಕ್ರೀನ್ ಲೋಷನ್ ಅಂಶ ಇರುತ್ತೆ. ಸೊ ಆ ಥರ ಇದ್ದಾಗ ಆ ಒಂದು ಕ್ರೀಮನ್ನು ಹಚ್ಚಿದ್ರೂ ನಡೆಯುತ್ತೆ. ಇಲ್ದಿದ್ರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಸಪ್ರೇಟಾಗಿ ಹಚ್ಕೊಳ್ಬೇಕು. ಅದು ಹೊರಗಡೆ ಹೋಗುವಾಗ ನೀವು ಯಾವುದೇ ಡೇ ಕ್ರೀಮ್ ಹಚ್ಚಿ, ಯಾವುದೇ ಮಾಯ್ಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ ಲೋಷನನ್ನು ಕಂಪಲ್ಸರಿಗೆ ಹಚ್ಕೊಳ್ಳಿ. ಇದೆರಡನ್ನೂ ಬೈ ಮಾಡುವಂಥ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಾನು ಆರಾಮ್ಸೆ ಬೈ ಮಾಡ್ಬೋದು. ಏನೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲರ ಸ್ಕಿನ್ ಟೈಪ್ ಒಂದೇ ಥರ ಇರಲ್ಲ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಕ್ರೀಮ್ಗಳನ್ನು ಬೈ ಮಾಡಿ. ಎನಿ ಬ್ರ್ಯಾಂಡ್ ಪ್ರಾಡಕ್ಟಲ್ಲಿ ಮಿನಿಮಲಿಸ್ಟ್ ಇರ್ಬೋದು, ಸೆಟಫಿಲ್ ಇರ್ಬೋದು, ಕೆಲವೊಂದು ಸರಿ ಆಲ್ ಟೈಪ್ ಆಫ್ ಸ್ಕಿನ್ಗೂ ಬರುತ್ತೆ. ಆಗ ಅದನ್ನ ನಾವು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲವೊಂದು ಸರಿ ಓನ್ಲಿ ಡ್ರೈ ಸ್ಕಿನ್, ಓನ್ಲಿ ಆಯಿಲ್ ಸ್ಕಿನ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆಗ ನೀವು ನೋಡ್ಕೊಂಡು ಬೈ ಮಾಡಬೇಕಾಗುತ್ತೆ. ನಂದಿದು ಆಲ್ಮೋಸ್ಟು ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಇರುವಂಥದ್ದು. ಇದರ ಲಿಂಕನ್ನು ನಾನು ಹಾಕಿರ್ತೇನೆ. ಬಟ್ ಈ ಪ್ರಾಡಕ್ಟ್ ಇದೆಲ್ಲ ಆಯಿಲ್ ಸ್ಕಿನ್ ಅವ್ರಿಗೆ ದಿ ಬೆಸ್ಟ್ ಅನಿಸುತ್ತೆ. ನಾನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ ನಂತರ ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲ ಉಪಯೋಗ ಮಾಡ್ತಾಯಿದ್ದಾರೆ, ಅವರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಇದಂದರೆ ಸ್ಕಿನ್ ಡಾಕ್ಟರ್ಸ್ಗಳೆಲ್ಲ ಚೆಕ್ ಮಾಡಿ, ಸ್ಕಿನ್ ಡಾಕ್ಟರ್ಸ್ಗಳು ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್. ಇದರದ್ದು ಫೀಡ್ಬ್ಯಾಕ್ ಬೇಕಾದರೂ ನೀವು ಚೆಕ್ ಮಾಡಿ. ಮಿನಿಮಲಿಸ್ಟ್ ಅವ್ರದ್ದು ಪ್ರಾಡಕ್ಟ್ ನಾನು ತುಂಬ ನಂಬ್ತೇನೆ. ನಂಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ನಂಗೆ ತುಂಬ ಇಷ್ಟ ಕೂಡ. ನಾನು ಇದ್ಬಿಟ್ಟು 3 ವರ್ಷದಿಂದ ಬೇರೆ ಯಾವ ಥರದ್ದು ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತಾಯಿಲ್ಲ. ಸೊ ಈ ರೀತಿಯಾಗಿ ಅಂದರೆ ಚೆನ್ನಾಗಿ ಮುಖವನ್ನು ತೊಳೆಯೋದು 2 ಸರಿ, ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳೋದು, ಹಾಗೆಯೇ ಸನ್ಸ್ಕ್ರೀನ್ ಲೋಷನ್ ಮಿಸ್ ಮಾಡದೆ ಹಚ್ಕೊಳ್ಳೋದು. ಇದರಿಂದ ನನ್ನ ಸ್ಕಿನ್ ನೀಟಾಗಿ ಉಳಿತಿದೆ. ಇದು ಮಾಡೋದನ್ನು ನಾನು 1 ತಿಂಗಳು 2 ತಿಂಗಳು ಬಿಟ್ಟೆ ಅಂತಂದರೆ ಮತ್ತೆ ನೋಡೋಕ್ಕಾಗಲ್ಲ. ಅಷ್ಟು ಅಂದರೆ ನನಗೆ ತುಂಬ ಪಿಂಪಲ್ಸ್ ಬೀಳ್ತಾ ಇರುತ್ತೆ, ಬೆವರೋದು ಜಾಸ್ತಿ, ಸ್ಕಿನ್ ಹಾಳಾಗೋಗುತ್ತೆ. ಈ ಕ್ರೀಮ್ಗಳನ್ನು ಹಚ್ಚೋದ್ರಿಂದ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮ ಸ್ಕಿನ್ನಲ್ಲಿ ರ್ಯಾಷಸ್, ಪಿಂಪಲ್ಸ್ ಬೀಳೋದು ಕೂಡ ತಡೆಗಟ್ಟುತ್ತೆ. ರ್ಯಾಷಸ್, ಪಿಂಪಲ್ ಯಾವಾಗ ಬೀಳುತ್ತೆ ಅಂತಂದರೆ ನಮ್ಮ ಸ್ಕಿನ್ನ ಡರ್ಟ್ಗೆ ಎಕ್ಸ್ಪ್ಲೋರ್ ಆದಾಗ, ಪೋರ್ಸ್ಗಳಲ್ಲಿ ಬೆವರು ಸೇರಿಕೊಂಡಾಗ, ಅದರಲ್ಲಿ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆದಾಗ ರ್ಯಾಷಸ್, ಗುಳ್ಳೆಗಳು ಎಲ್ಲದೂ ಶುರುವಾಗುತ್ತೆ. ಸೊ ನಾವು ಅಂದರೆ ಮುಖವನ್ನು ಕ್ಲೀನಾಗಿ ತೊಳೆಯೋದ್ರ ಮೂಲಕ ಪೋರ್ಸ್ ಕ್ಲಾಗ್ ಆಗೋದು ತಪ್ಪುತ್ತೆ. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಚ್ಚೋದ್ರ ಮೂಲಕ ನಮಗೆ ಜಾಸ್ತಿ ಬೆವರಿದ್ರೂ ಕೂಡ ಪೋರ್ಸ್ ಕ್ಲಾಗ್ ಆಗಲ್ಲ, ಸ್ಕಿನ್ ನೀಟಾಗಿ ಉಳಿಯುತ್ತೆ. ಸೊ ಇದು ಇದರ ಇಂಪಾರ್ಟೆನ್ಸ್. ಆದ್ದರಿಂದ ನಿಮ್ಮ ಸ್ಕಿನ್ ನೀಟಾಗಿರಬೇಕು, ಚೆನ್ನಾಗಿರಬೇಕು, ನೀವು ಬ್ಯೂಟಿಫುಲ್ ಆಗಿರಬೇಕು, ಯೂತ್ಫುಲ್ ಆಗಿ ಕಾಣಬೇಕು ಅಂತಂದರೆ ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ಸನ್ನು ಫಾಲೋ ಮಾಡಲೇಬೇಕು. ಅದು 25 ವರ್ಷ ಆದ ನಂತರ ನೀವು ಫಾಲೋ ಮಾಡಲೇಬೇಕು. ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನೀವು ಮಾತ್ರ ನೋಡಿದ್ರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.